ಮಂಗಳೂರಿನ ಕರಾವಳಿ ಕುರುಬರ ಸಂಘದ ವತಿಯಿಂದ ಕನಕ ಜಯಂತಿ ಸಮಾರಂಭ ಹಾಗೂ ಕನಕ ಸದ್ಭಾವನಾ ಜ್ಯೋತಿ ಕಾರ್ಯಕ್ರಮವು ನಗರದ ಉರ್ವ ಸ್ಟೋರ್ನ ತುಳು ಭವನದಲ್ಲಿ ನಡೆಯಿತು. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ದಯಾನಂದ ಜಿ ಕತ್ತಲ್ ಸರ್ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕನಕದಾಸರ ಭಾವಚಿತ್ರಕ್ಕೆ ಅತಿಥಿ ಗಣ್ಯರು ಪುಷ್ಪಾರ್ಚನೆ ಮಾಡುವ ಮೂಲಕ ನುಡಿ ನಮನವನ್ನ ಸಲ್ಲಿಸಿದರು. ಈ ಸಂದರ್ಭ ದಯಾನಂದ್ ಕತ್ತಲ್ ಸರ್ ಮಾತನಾಡಿ, ಕನಕದಾಸರು ನಡೆದು ಬಂದ ಹಾದಿ ಅದ್ಭುತ. ತಮ್ಮ ವಿಶಿಷ್ಟ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿದ್ದಾರೆ. ಇಂದಿನ ಜನಾಂಗಕ್ಕೂ ಅವರ ಬದುಕು ಮಾದರಿ. ನಾವೆಲ್ಲರೂ ಇಂತಹ ಮಹತ್ವರ ಜೀವನ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮಾದರಿ ವ್ಯಕ್ತಿಗಳಾಗಿ ಬಾಳಿ ಬದುಕಬೇಕು ಅಂತ ಹೇಳಿದರು. ನಂತರ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ಕನಕದಾಸರು ತಮ್ಮ ಜೀವನದಲ್ಲಿ ಹಲವಾರು ಸಂದೇಶಗಳನ್ನು ಈ ಜಗತ್ತಿಗೆ ಸಾರಿದ್ದಾರೆ. ಆ ಎಲ್ಲ ಸಂದೇಶವನ್ನ ಜನರು ಅರ್ಥ ಮಾಡಿಕೊಂಡು ಯಶಸ್ಸು ಸಾಧಿಸುವಂತಾಗಲಿ ಅಂತ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮ ಆರಂಭಕ್ಕೂ ಮೊದಲು ನಗರದ ಉರ್ವ ಸ್ಟೋರ್ನಿಂದ ಶಾರದಾ ಮಂಟಪದಿಂದ ತುಳು ಭವನದವರೆಗೆ ಆಕರ್ಷಕ ಮೆರವಣಿಗೆ ಸಾಗಿ ಬಂತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮೊಯ್ದೀನ್ ಬಾವ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ತನ್ನ ಎದೆಯಾಳದಲ್ಲಿ ರಾಷ್ಟ್ರಭಕ್ತಿಯನ್ನು ಕಟ್ಟಿಕೊಂಡಾಗ, ರಾಜ್ಯಭಕ್ತಿಯನ್ನು ಕಟ್ಟಿಕೊಂಡಾಗ ವಿಜಯನಗರದ ಸಾಮ್ರಾಜ್ಯದ ಒಂದು ದಂಡನಾಯಕನಾಗಿ ಅವರು ಮುಂದುವರಿದಾಗ ಅವರ ಕಂಠದಲ್ಲಿ ಘೋಷಣೆಗಳು ಅವರ ಹೃದಯದಲ್ಲಿ ಹುಟ್ಟಿ ಬರ್ತಾ ಇತ್ತು. ಅವರ ಹೃದಯದಿಂದ ಹುಟ್ಟಿ ಬಂದಿರುವಂತಹ ಶಬ್ದಗಳು ಅದು ಚಿತ್ತ ಭಿತ್ತಿಗೆ ಹೋಗಿ ತನ್ಮುಖೇನ ಬಾಯಿಯಿಂದ ಶಂಕರ ಓಧದಿಂದ ಬರ್ತಾ ಇತ್ತು ಬಂಧುಗಳೇ. ಆದ್ರಿಂದ ರಾಷ್ಟ್ರ ಪ್ರೇಮ ನಿಮ್ಮ ಒಡನಾಟದಲ್ಲಿ ಜಾಗೃತಿಯಾಗಬೇಕು. ಅದಕ್ಕೋಸ್ಕರ ಭಾರತ ಮಾತೆಗೆ ಪ್ರಪ್ರಥಮವಾಗಿ ಕನಕ ಜಯಂತಿಯ ಸಂದರ್ಭದಲ್ಲಿ ನಾವು ಪ್ರಣಾಮವನ್ನ ಘೋಷಣೆ ಮುಖೇನ ಸಲ್ಲಿಸಬೇಕು. ಕನಕದಾಸರ ಚಿಂತನೆ ಕೂಡ ಅದೇ, ಹಸಿವಿನಿಂದ ಜನ ಬದಲಬಾರದು, ಸಮಾಜ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿ ಸಮಾಜ ಇದ್ರೆ ಈ ದೇಶದ ಪ್ರಪಂಚವನ್ನೇ ಗೆಲ್ಲಬಹುದು ಅಂತ ಹೇಳಿದಂತ ಕನಕದಾಸರ ಕೀರ್ತನೆಗಳು. ಭಕ್ತಿ ಭಯ ಇದ್ರೆ ದೇವರು ನನ್ನನ್ನು ಒಲಿತಾನೆ ಅಂತೇಳಿ ಉಡುಪಿಯಲ್ಲಿ